ಎಸ್ಸಿಡಿಸಿಸಿ ಬ್ಯಾಂಕಿನ ಬಿಳುವಾಯಿ ಖಾತೆಯ ಸ್ಥಳಾಂತರ ಸಮಾರಂಭ ನಡೆಯಿತು. ಎಂಸಿಎಫ್ನಿಂದ ತಯಾರಾಗುವ 4.5 ಲಕ್ಷ ಟನ್ ಯೂರಿಯಾದಲ್ಲಿ ರಾಜ್ಯಕ್ಕೆ ಕೇವಲ 1 ಲಕ್ಷ ಟನ್ ಮಾತ್ರ ಲಭಿಸುತ್ತಿದೆ. ಹೀಗಾಗಿ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಲವು ದಾವಣಗೆರೆಯಲ್ಲಿ ಯೂರಿಯಾ ಕಾರ್ಖಾನೆ ತೆರೆಯಲು ಸಿದ್ಧತೆ ನಡೆಸಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಹೇಳಿದರು. ನಮ್ಮ ದೇಶದಲ್ಲಿ ಯೂರಿಯಾ ಗೊಬ್ಬರ ನಮ್ಮಲ್ಲಿ ಬೇಕಾದಷ್ಟು ಉತ್ಪಾದನೆ ಆಗ್ತಾ ಇಲ್ಲ. ನಮ್ಮ ರಾಜ್ಯಕ್ಕಂತೂ ವರ್ಷಕ್ಕೆ ಸುಮಾರು 16 ಲಕ್ಷ ಟನ್ ಯೂರಿಯಾದ ಅಗತ್ಯತೆ ಇದೆ. ನಮ್ಮ ರಾಜ್ಯದಲ್ಲಿ ಎಂಸಿಎಫ್ ಅನ್ನೋ ಒಂದು ಕಾರ್ಖಾನೆ ಇದೆ. ಅಲ್ಲಿ 4.5 ಲಕ್ಷ ಟನ್ ಯೂರಿಯಾ ಉತ್ಪಾದನೆ ಆಗ್ತದೆ. ಆದರೆ 4.5 ಲಕ್ಷ ಟನ್ ಉತ್ಪಾದನೆಯಲ್ಲಿ 1 ಲಕ್ಷ ಟನ್ ಯೂರಿಯಾವನ್ನು ಮಾತ್ರ ನಮ್ಮ ರಾಜ್ಯಕ್ಕೆ ನೀಡ್ತಾ ಇದ್ದಾರೆ. ಇದಕ್ಕಾಗಿ ರಸಗೊಬ್ಬರ ಖಾತೆಯ ಸಚಿವರು ನಮ್ಮವರೇ ಆದ್ದರಿಂದ ಸದಾನಂದಗೌಡರು ಆಗಿರುವುದರಿಂದ ಸಹಕಾರಿ ಕ್ಷೇತ್ರದಲ್ಲಿ ಒಂದು ರಸಗೊಬ್ಬರ ಕಾರ್ಖಾನೆಯನ್ನು ಯೂರಿಯಾ ಗೊಬ್ಬರ ಕಾರ್ಖಾನೆಯನ್ನು ದಾವಣಗೆರೆ ಜಿಲ್ಲೆಯ ಹರಿಹರದ ಸಮೀಪ ಪ್ರಾರಂಭ ಮಾಡೋದಕ್ಕೆ ಒಂದು ನಿಶ್ಚಯವನ್ನು ಕೂಡ ಸಹಕಾರಿ ಕ್ಷೇತ್ರದಲ್ಲಿ ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಿಕೆ ನನಗೆ ಹೆಮ್ಮೆ ಆಗ್ತಾ ಇದೆ. ಇದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು. ಯಾಕೆ ಹೇಳಿದರೆ ಕೃಷಿಕರ ಬದುಕಿಗೆ ನಾವು ಸಾಲ ಕೊಡುವುದನ್ನು ಮಾತ್ರ ಅಲ್ಲ, ಅವರಿಗೆ ಬೇಕಾದಂಥ ರಸಗೊಬ್ಬರವನ್ನು ಉತ್ಪಾದಿಸಿಕೊಡುವಂಥ ಕೆಲಸವನ್ನು ಕೂಡ ಸಹಕಾರಿ ಕ್ಷೇತ್ರದಲ್ಲಿ ನಾವು ಮಾಡ್ತೇವೆ ಅನ್ನುವಂಥ. ಎಸ್ಸಿಡಿಸಿಸಿ ಬ್ಯಾಂಕಿಗೆ ಜೆನೆರಿಕ್ ಔಷಧಿ ಸಗಟು ಏಜೆನ್ಸಿ ಒದಗಿ ಬರಲಿದ್ದು ಸಹಕಾರಿ ಸಂಘಗಳಿಗೆ ಏಜೆನ್ಸಿ ನಡೆಸಲು ಅವಕಾಶ ನೀಡಲಾಗುವುದು ಎಂದರು. ಡಿಸಿಸಿಸಿ ಬ್ಯಾಂಕ್ಗಳಲ್ಲಿ ಮುಂಚೂಣಿಯಲ್ಲಿರುವ ಎಸ್ಸಿಡಿಸಿಸಿ ಬ್ಯಾಂಕ್ನಲ್ಲಿ ಕಳೆದ 26 ವರ್ಷಗಳಲ್ಲಿ ಕೃಷಿ ರಂಗದಲ್ಲಿ ಸಾಲ ಮರುಪಾವತಿ ಯಶಸ್ವಿಯಾಗಿ ನಡೆದಿದೆ ಎಂದು ಅವರು ಮಾರ್ಚ್ 19 ಮತ್ತು 20ರಂದು ನವಡ್ ಅಧಿಕಾರಿಗಳು ಮಂಗಳೂರಿನಲ್ಲಿ ಎಲ್ಲ ಡಿಸಿಸಿಸಿ ಬ್ಯಾಂಕ್ಗಳ ಕಾರ್ಯನಿರ್ವಹಣೆಯನ್ನು ಪರಿಶೀಲಿಸಲಿದ್ದಾರೆ ಎಂದರು. ಕರ್ನಾಟಕ ರಾಜ್ಯ ಸಹಕಾರಿ ಮಹಾಮಂಡಲಕ್ಕೆ ಜನರಿಕ್ ಔಷಧಿಯ ಏಜೆನ್ಸಿಯನ್ನು ಹೋಲ್ಸೇಲ್ ಏಜೆನ್ಸಿಯನ್ನು ನೀಡಿದ್ದಾರೆ. ಒಂದು ವಾರದಲ್ಲಿ ಒಳಗಡೆಯಾಗಿ ಆ ಪ್ರಾರಂಭವನ್ನು ಕೂಡ ಮಾಡ್ತಾ ಇದ್ದೇವೆ. ನಾನು ಮೊದಲು ಹೇಳಿದ್ದೇನೆ, ಜನರಿಕ್ ಔಷಧಿಯ ಉದ್ದೇಶ ಮಾನ್ಯ ಪ್ರಧಾನಮಂತ್ರಿಯವರು ಎಲ್ರಿಗೂ ಔಷಧಿ ಸಿಗಬೇಕು, ಕಮ್ಮಿ ದರದಲ್ಲಿ ಸಿಗಬೇಕು, ಯಾರೋ ಒಬ್ಬ ಔಷಧಿ ಇಲ್ಲದೆ ಮರಣವನ್ನು ಪಡೆಯಬಾರದು ಅನ್ನುವಂಥ ದೃಷ್ಟಿಕೋನದಿಂದ 5,000 ರೂಪಾಯಿ ಒಬ್ಬನಿಗೆ ಔಷಧಿಗೆ ಖರ್ಚಾಗ್ತಿದ್ರೆ ಜನರಿಕ್ ಔಷಧಿಯನ್ನು ಪಡ್ಕೊಂಡ್ರೆ ಅವನಿಗೆ ಸಾಧಾರಣ 800 ರೂಪಾಯಿ ಮಾತ್ರ ಖರ್ಚಾಗ್ತದೆ. ಹಾಗಾಗಿ ಜನರಿಕ್ ಔಷಧಿಯ ಚಿಲ್ಲರೆ ಏನು ಏಜೆನ್ಸಿಯನ್ನು ನಾನು ಸಹಕಾರಿ ಕ್ಷೇತ್ರದಲ್ಲಿರುವ ಎಲ್ರಿಗೂ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕೆ ಹೇಳಿದರೆ ಸಹಕಾರಿ ಕ್ಷೇತ್ರ ಬರೀ ಸಾಲ ಕೊಡೋದು ಮಾತ್ರ ಅಲ್ಲ, ಜನರನ್ನು ಬದುಕಿಸುವಂಥ ಕೆಲಸವನ್ನು ಕೂಡ ಸಹಕಾರಿ ಕ್ಷೇತ್ರ ಮಾಡಬೇಕು ಅನ್ನುವಂಥದ್ದನ್ನು ನಾನು ಬಯಸ್ತಾ ಇದ್ದೇನೆ. ಶಾಸಕ ಉಮನಾಥ್ ಕೋಟ್ಯಾನ್ ಮತ್ತು ಮಾಜಿ ಸಚಿವ ಕೆ ಅಭಯ್ ಚಂದ್ರ ಅವರು ಮಾತನಾಡಿದರು. ಕುಮಾರ್ ಅವರು ಅಧ್ಯಕ್ಷರಾದ ಮೇಲೆ ಈ ಬ್ಯಾಂಕ್ ಅನ್ನು ಬೆಳೆಸಿದ ರೀತಿ ಮತ್ತು ಇದನ್ನು ಯಾವ ಎತ್ತರಕ್ಕೆ ಕೊಂಡದಂತಹ ಒಂದು ಅವರ ಶ್ರಮ ಮತ್ತು ಅವರ ಕೆಲಸ ನಿಜವಾಗಿಯೂ ಶ್ಲಾಘನೀಯ. ಇವತ್ತು ಸರ್ಕಾರಿ ಬ್ಯಾಂಕ್ಗಳು, ಹಲವಾರು ರಾಷ್ಟ್ರೀಕೃತ ಬ್ಯಾಂಕ್ಗಳು ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಹುಟ್ಟಿಕೊಂಡಂಥ ಒಂದು ಜಿಲ್ಲೆ. ಇವತ್ತು ಸಿಂಡಿಕೇಟ್ ಬ್ಯಾಂಕ್ ಇರ್ಬೋದು, ಕಾರ್ಪೊರೇಷನ್ ಬ್ಯಾಂಕ್ ಇರ್ಬೋದು, ವಿಜಯ ಬ್ಯಾಂಕ್ ಇರ್ಬೋದು, ಬೇರೆ ಬೇರೆ ಬ್ಯಾಂಕ್ಗಳು ನಮ್ಮ ಜಿಲ್ಲೆಯಲ್ಲಿ ಹುಟ್ಟಿಕೊಂಡು ಇವತ್ತು ರಾಷ್ಟ್ರವ್ಯಾಪಿಯಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರುಗಳನ್ನು ಗಳಿಸಿದೆ. ಅಂಥದೇ ಜಿಲ್ಲೆಯಲ್ಲಿ ಹುಟ್ಟಿಕೊಂಡಂಥ ಒಂದು ಕೇಂದ್ರ ಸಹಕಾರಿ ಬ್ಯಾಂಕ್ ಎಸ್ಸಿಡಿಸಿಸಿ ಬ್ಯಾಂಕ್ ಇವತ್ತು ಬಹುಶಃ ಕೆಲವು ವರ್ಷದಲ್ಲಿ ಎಲ್ಲ ರೀತಿಯಿಂದಲೂ
ಇವತ್ತು ರಾಜ್ಯ ಮಟ್ಟದ ಪ್ರಶಸ್ತಿ ಇರ್ಬೋದು, ಎಲ್ಲ ರೀತಿಯಿಂದಲೂ ಇದು ಮುಂಚಿನಲ್ಲಿರುವಂಥ ಒಂದು ಬ್ಯಾಂಕು. ಪಣಂದು ಇನಿ MN ರಾಜೇಂದ್ರ ಕುಮಾರ್ ಇನಿ ಆರು ಈ ಬ್ಯಾಂಕ್ದ ಸಾರಥ್ಯ ವಹಿಸ ಬಕ್ಕ ಬಾರಿ ಮಲ್ಲ ಒಂದು ಬದಲಾವಣೆ ಇನಿ ಆತನೇ ಆನ ಶ್ವಾಸ ನವೋದಯ ಸ್ವಸಹಾಯ ಸಂಘದ ಮುಖಾಂತರಲ್ಲ ಪುಣ್ಯವಿನಕ್ಲಿಗೆ ಇನಿ ಬದುಕು ನಂಚಿನ ಪೊರ್ಲುಡು ಗೌರವಡು ಬದುಕು ನಂಚಿನ ಮಲ್ಲ ಆಂದೋಲನ ಆತನು ಇನಿ ದಕ್ಷಿಣ ಕನ್ನಡ ಜಿಲ್ಲೆದ ಬ್ಯಾಂಕ್ ಖಾತೆಯಡಿ ಆರಂಭವಾಗಿರುವ ನವೋದಯ ಹೊಸ ಗುಂಪುಗಳಿಗೆ ಚಾಲನೆ ನೀಡಲಾಯಿತಲ್ಲದೆ ಚೈತನ್ಯ ವಿಮಾ ಯೋಜನೆಯ ಫಲಾನುಭವಿಗಳಾದ ಫಾತಿಮಾ ಜೋಹರ, ಸುಮಿತ್ರಾ, ಯುವರಾಜ್ ಜೈನ್ ಅವರಿಗೆ ಚೆಕ್ ವಿತರಿಸಲಾಯಿತು. ಮುಂದೆ ಪೋರಿಸ್ ಚರ್ಚ್ನ ಧರ್ಮಗುರು ವಂದನೀಯ ಅಪೋಲಿನಾಲಿಸ್ ಕ್ರಾಸ್ತಾ, ಜಾಮಿಯಾ ಮಸೀದಿಯ ಅಧ್ಯಕ್ಷ ಅಬ್ದುಲ್ ಸಲೀಂ, ಡಿಸಿಸಿಸಿ ಬ್ಯಾಂಕ್ನ ಉಪಾಧ್ಯಕ್ಷ ವಿನಯ್ ಕುಮಾರ್ ಸೂರಿಂಜೆ, ನಿರ್ದೇಶಕರಾದ ಎಂ ವಾದಿರಾಜ್ ಶೆಟ್ಟಿ, ಮೋನಪ್ಪ ಶೆಟ್ಟಿ ಎಕ್ಕೂರು, ಶಶಿಕುಮಾರ್ ಐಬಿ, ಬೆಳುವಾಯಿ ಸಹಕಾರಿ ವ್ಯವಸಾಯ ಸಂಘದ ಅಧ್ಯಕ್ಷ ಭಾಸ್ಕರ್ ಎಸ್ ಕೋಟ್ಯಾನ್, ಡಿಸಿಸಿಸಿ ಬ್ಯಾಂಕ್ನ ಸಿಇಒ ರವೀಂದ್ರ ಬಿ ಮತ್ತಿತರರು ಉಪಸ್ಥಿತರಿದ್ದರು.